ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆಕ್ಸಾಸ್ ರಾಜ್ಯದ ಆಸ್ಟಿನ್ ನಗರದ ಪಾರ್ಕಿಂಗ್ ಸ್ಥಳದಲ್ಲಿ ಬಂದೂಕು ಹಿಡಿದವನಿಂದ ನಡೆದ ಗುಂಡು ದಾಳಿಯಲ್ಲಿ 3 ಮರಣ ಹೊಂದಿದ್ದರು ಹಾಗೂ ಕೆಲವರು ಗಾಯಗೊಂಡರು. ಈ ಗುಂಡು ದಾಳಿಯಿಂದ ಕಡಿಮೆ ಎಂದರೆ 3 ಸಾವು ಕಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗುಂಡು ಹಾರಿಸಿ ಕಾರು ಕದ್ದುಕೊಂಡು ಪರಾರಿಯಾಗುತ್ತಿದ್ದ ಆತನನ್ನ ಆಸ್ಟಿನ್ ನಗರದ ಹೊರವಲಯದಲ್ಲಿ ಪೊಲೀಸರು ಗುಂಡು ಹಾರಿಸುವ ಮೂಲಕವೇ ಬಂಧಿಸಿದ್ರು. ಬಂಧಿತನಿಗೆ ಸುಮಾರು 30 ವರ್ಷ ಪ್ರಾಯವಿದ್ದು ಆತನು ಮಾನಸಿಕ ಅಸಮತೋಲನದ ವ್ಯಕ್ತಿ ಎಂದು ಕಂಡುಬಂದಿದೆ ಎಂದು ಆಸ್ಟಿನ್ ನಗರದ ಪೊಲೀಸ್ ಮುಖ್ಯಸ್ಥರಾದ ಲೀಸಾ ಡೇವಿಡ್ ತಿಳಿಸಿದ್ದಾರೆ. ಕದ್ದ ಕಾರು ನಗರದ ಹೊರವಲಯದಲ್ಲಿ ಬಿಟ್ಟು ಅಲ್ಲಿದ್ದ ಇನ್ನೊಂದು ಕಾರನ್ನ ಕದ್ದೊಯ್ಯುತ್ತಿದ್ದ ಆತನನ್ನ ನಗರದಿಂದ 32 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರು ಸ್ಥಳದಲ್ಲಿ ಮತ್ತಿಬ್ಬರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಎಂದು ವೈದ್ಯಕೀಯ ಸೇವೆಯ ಮುಖ್ಯಸ್ಥ ರಾಬರ್ಟ್ ಲುಕ್ರಿಡ್ಸ್ ತಿಳಿಸಿದ್ದಾರೆ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.